ಈ ಮೀನಿನ ದರ ಕೇಳಿದ್ರೆ ಶಾಕ್ ಆಗ್ತೀರಾ. ಒಂದು ಮೀನು ಹರಾಜಿನಲ್ಲಿ 1,00,000ಕ್ಕೂ ಅಧಿಕ ಹಣಕ್ಕೆ ಮಾರಾಟವಾಗಿದೆ. ಕೆಲವೊಮ್ಮೆ ಮೀನುಗಾರರಿಗೆ ಸಮುದ್ರದಲ್ಲಿ ಸಿಗುವ ಅಪರೂಪದ ಮೀನು ದೊಡ್ಡ ಲಾಭ ತಂದುಕೊಡುತ್ತೆ. ಈ ಮೀನು ಗೋಳಿ ಮೀನು ಅಂತ ಕರೀತಾರೆ. ಶಾನ್ ರಾಜ್ ತೊಟ್ಟಂರವರ ಬಲರಾಮ್ ಸೆಕೆಂಡ್ ಬೋಟ್ನ ಮೀನುಗಾರರ ಬಲೆಗೆ ಈ ಮೀನು ಸಿಕ್ಕಿದ್ದು 1,30,600 ರೂಪಾಯಿಗೆ ಮಾರಾಟವಾಗಿದೆ. ಹರಾಜು ನಡೆದಾಗ ಪ್ರತಿ ಕೆಜಿಗೆ 9,060ರಂತೆ ಮಾರಾಟವಾಗಿತ್ತು. ಒಟ್ಟು 18 ಕೆಜಿ ತೂಕ ತೂಗುತ್ತಿತ್ತು. ಇನ್ನು ಉಡುಪಿಯ ಮಲ್ಪೆ ಸಮುದ್ರ ತೀರದಲ್ಲಿ 30 ಕೆಜಿ ತೂಕದ ಕಾಂಡೈ ಮೀನು ಮೀನುಗಾರರ ಬಲೆಗೆ ಬಿದ್ದಿದೆ. ನವೀನ್ ಸಾಲಿಯಾನ್ ಎಂಬವರ ದೋಣಿಗಾಳಕ್ಕೆ ಮೀನು ಬಿದ್ದಿದ್ದು, ಉದ್ದವಾಗಿ ಇರೋ ಮೀನನ್ನ ಮಲ್ಪೆ ಬಂದರಿನಲ್ಲಿ ಹರಾಜು ನಡೆಸಲಾಗಿದೆ. ಕೆಜಿಗೆ 170ರಂತೆ ಮಾರಾಟವಾಗಿದ್ದು, ಕಾಂಡೈ ಮೀನು ಸಣ್ಣ ಗಾತ್ರವಾಗಿದ್ದರೆ 220 ರುಗಳಿಗೆ ಮಾರಾಟವಾಗುತ್ತೆ. ಆದರೆ ದೊಡ್ಡ ಗಾತ್ರದ ಕಾಂಡೈ ಮೀನುಗಳಿಗೆ ಅಷ್ಟೊಂದು ದರ ಇಲ್ಲ ಅಂತಾರೆ ಸ್ಥಳೀಯ ಮೀನುಗಾರರು. ಇನ್ನು ದೊಡ್ಡ ಗಾತ್ರದ ಕಾಂಡೈ ಮೀನು ಮಲ್ಪೆ ಬಂದರಿನಲ್ಲಿ ನೋಡುಗರ ಗಮನ ಕೂಡ ಸೆಳೆಯಿತು.